ಅಮ್ಮ ಮರಿಯೇ, ಅಮ್ಮ ಮರಿಯೇ, ನಮೋ ನಮೋ ತಾಯೇ, ನಮ್ಮ ಹರಿಹರ ಮಾತೆ. ಪರಮಾತ್ಮ ನುಡಿಗೆ ಪರವಶನಾಗಿ ಒಲಿದೆ, ತನು ಮನದಣಿದು ಪರಮನ ನೆನೆದು ಸಾಂತ್ವನ ಪಡೆಯಲು ಬಂದಿಹೇ. ಜನರೇ ನನ್ನಯ ಬಳಿ ಬನ್ನಿ, ವಿಶ್ರಾಂತಿ ನಾ ನೀಡುವೆ. ದುಡಿದು ದಣಿದು ಅಳಲಿರುವ ಜನರೇ ನನ್ನಯ ಬಳಿ ಬನ್ನಿ, ವಿಶ್ರಾಂತಿ ನಾ ನೀಡುವೆ ಎಂಬ ಮಾತನ್ನು ಆಲಿಸಿ ಬಂದಿಹೆ, ಎನ್ನ ದಣಿವನ್ನು ತಣಿಸಲು ನಿಂದಿಹೆ. ಪರಮನ ಗುಡಿಗೆ ಪರಮಾತ್ಮ ನುಡಿಗೆ ಪರವಶನಾಗಿ ಒಲಿದೆ, ತನು ಮನದಣಿದು ಪರಮನ ನೆನೆದು ಸಾಂತ್ವನ ಪಡೆಯಲು ಬಂದಿಹೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮರೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಈ ದಿನ ತಾಯಿ ಧರ್ಮಸಭೆ ಸಕಲ ಸಂತರ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಸಂತರು ಯಾರು ಎನ್ನುವ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಕಾಡುತ್ತಿರುತ್ತದೆ. ನಮ್ಮ ಹಾಗೆಯೇ ಜನಿಸಿ ಜೀವನವನ್ನು ನಡೆಸಿ ಈ ಜೀವನ ಯಾತ್ರೆಯನ್ನು ಮುಗಿಸಿರುವ ಇವರಿಗೆ ಏಕೆ ಈ ರೀತಿಯ ಒಂದು ವಿಶೇಷವಾದ ಪಟ್ಟ ಎನ್ನುವ ಪ್ರಶ್ನೆ ನಮ್ಮ ಹೃದಯದಲ್ಲಿ ಕಾಡುತ್ತಿರುತ್ತದೆ. ಹೆಸರಿಸುವಂತಹ ಸಂತರು ಅನೇಕರಿದ್ದರೂ ಕೂಡ ತಮ್ಮ ಜೀವಿತಾವಧಿಯ ಮೂಲಕ ಉದಾಹರಣೆಯನ್ನು ನೀಡಿ ಬದುಕಿ ಬಾಳಿದ ಅನೇಕರ ಹೆಸರು ನಮಗೆ ಗೊತ್ತಿಲ್ಲ.
ಅಂಥವರ ಸ್ಮರಣೆಯನ್ನು ಈ ದಿನ ಮಾಡುತ್ತಾ ಇರಬೇಕಾದರೆ ನಾವು ಕೂಡ ಆ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಎನ್ನುವುದು ದೇವರ ವಾಕ್ಯ ನಮಗಿಂದು ತಿಳಿಯಪಡಿಸುವ ವಿಷಯವಾಗಿದೆ. ಈ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಶಾಂತಿ, ಶಾಂತಿ. ಯೇಸು ಕ್ರಿಸ್ತರಿಗೆ ಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು
ತೋರಿ ನಮಗೆ ದಯೆ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು ಇರುವವರು ನೀವು ಆಮೆನ್ ಆಮೆನ್ ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಿಮ್ಮ ಕೊಡುಗೆಯ ಪ್ರಯುಕ್ತ ಸಕಲ ಸಂತರ ಪುಣ್ಯ ಫಲಗಳನ್ನು ಈ ಒಂದೇ ಮಹೋತ್ಸವದಲ್ಲಿ ಗೌರವದಿಂದ ಆಚರಿಸುತ್ತಿದ್ದೇವೆ. ಈ ಅಸಂಖ್ಯಾತ ಮಧ್ಯಸ್ಥರ ಪ್ರಾರ್ಥನೆಗಳ ಮೂಲಕ ಕಾತುರದಿಂದ ನಾವು ಹಂಬಲಿಸುವ ನಿಮ್ಮ ಸಂಧಾನದ ವರವನ್ನು ಹೇರಳವಾಗಿ ನಮ್ಮ ಮೇಲೆ ಸುರಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಪ್ರಕಟಣಾ ಗ್ರಂಥದಿಂದ ವಾಚನ. ಪೂರ್ವ ದಿಕ್ಕಿನಿಂದ ಒಬ್ಬ ದೇವದೂತನು ಏರಿ ಬಂದದ್ದನ್ನು ಕಂಡೆನು. ಅವನು ಜೀವಸ್ವರೂಪಿಯಾದ ದೇವರ ಮುದ್ರೆಯನ್ನು ಕೈಯಲ್ಲಿ ಹಿಡಿದಿದ್ದನು. ಅವನು ಭೂಮಿಗೂ ಸಮುದ್ರಕ್ಕೂ ಕೇಡನ್ನು ಮಾಡುವ ಅಧಿಕಾರವನ್ನು ಪಡೆದಿದ್ದ 4 ಮಂದಿ ದೇವದೂತರಿಗೆ, ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ನಾವು ಮುದ್ರೆಯೊತ್ತುವ ತನಕ ಭೂಮಿಗಾಗಲಿ ಸಮುದ್ರಕ್ಕಾಗಲಿ ಇಲ್ಲವೇ ಮರಗಳಿಗಾಗಲಿ ಕೇಡನ್ನು ಮಾಡಬೇಡಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು. ಮುದ್ರೆಯೊತ್ತಿಸಿಕೊಂಡವರ ಸಂಖ್ಯೆ ನನಗೆ ಕೇಳಿ ಬಂತು. ಇಸ್ರಾಯೇಲರು ಪ್ರತಿಯೊಂದು ಕುಲದಲ್ಲಿ ಮುದ್ರೆಯೊತ್ತಿಸಿಕೊಂಡವರು 1,44,000 ಮಂದಿ. ಇದಾದ ಬಳಿಕ ನಾನು ಇನ್ನೊಂದು ದಿವ್ಯ ದರ್ಶನವನ್ನು ಕಂಡೆ. ಯಾರಿಂದಲೂ ಎಣಿಸಲಾಗದಷ್ಟು ಒಂದು ದೊಡ್ಡ ಜನಸಮೂಹವು ನೆರೆದಿತ್ತು. ಅವರು ಎಲ್ಲ ದೇಶ, ಭಾಷೆ, ಕುಲಗೋತ್ರಗಳಿಂದ ಬಂದವರಾಗಿದ್ದರು. ಶ್ವೇತಾಂಬರರಾಗಿ ಸಿಂಹಾಸನದ ಮತ್ತು ಯಜ್ಞದ ಕುರಿಮರಿಯಾದಾತನ ಸಾನ್ನಿಧ್ಯದಲ್ಲಿ ನಿಂತಿದ್ದರು. ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದಿದ್ದರು. ಅವರು ಗಟ್ಟಿಯಾದ ಧ್ವನಿಯಿಂದ, ಸಿಂಹಾಸನಾರೂಢರಾದ ದೇವರಿಂದ ಬಲಿಯರ್ಪಿತವಾದ ಯಜ್ಞದ ಕುರಿಮರಿಯಿಂದ ಲಭಿಸುತ್ತದೆಮಗೆ ಜೀವೋದ್ಧಾರ ಎಂದು ಹಾಡಿದರು. ಆಗ ಸಭಾಪ್ರಮುಖರ ಮತ್ತು 4 ಜೀವಿಗಳ ಸಮೇತ ದೇವದೂತರೆಲ್ಲರೂ ಸಿಂಹಾಸನದ ಸುತ್ತಲೂ ನಿಂತಿದ್ದರು. ಅವರೆಲ್ಲರೂ ಸಿಂಹಾಸನದ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಆಮೇನ್, ಸ್ತುತಿ ಸ್ತೋತ್ರವು, ಘನಮಾನವು, ಜ್ಞಾನವು, ಧನ್ಯವಾದವು, ಶಕ್ತಿಯು, ಪರಾಕ್ರಮವು ಸಲ್ಲಲಿ ಯುಗ ಯುಗಾಂತರಕ್ಕೂ ಆಮೇನ್ ಎಂದು ಹಾಡುತ್ತಾ
ದೇವರನ್ನು ಆರಾಧಿಸಿದರು. ಸಭಾ ಪ್ರಮುಖರಲ್ಲಿ ಒಬ್ಬನು ಶ್ವೇತಾಂಬರರಾದ ಇವರೆಲ್ಲರೂ ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಪ್ರಶ್ನಿಸಿದನು. ಅದಕ್ಕೆ ನಾನು, ಸ್ವಾಮಿ, ನೀವೇ ಬಲ್ಲಿರಿ ಎಂದು ಉತ್ತರ ಕೊಟ್ಟೆ. ಆಗ ಆತನು ನನಗೆ ಹೀಗೆಂದನು, ಇವರು ಆ ಭೀಕರ ಹಿಂಸೆ ಬಾಧೆಯನ್ನು ಅನುಭವಿಸಿ ಬಂದವರು. ತಮ್ಮ ನಿಲುವಂಗಿಗಳನ್ನು ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆದು ಬಿಳುಪಾಗಿಸಿಕೊಂಡಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಎಂದೇ ನನ್ನಾತ್ಮ ಸಮಾಧಾನದಿಂದಿದೆ, ಎಂದೇ ನನ್ನಾತ್ಮ ಸಮಾಧಾನದಿಂದಿದೆ. ಹಮ್ಮಿಲ್ಲ ಪ್ರಭು ನನ್ನೆದೆಯೊಳು, ನನಗಿಲ್ಲ ಸೊಕ್ಕಿನ ಕಣ್ಣುಗಳು. ಶಕ್ತಿ ಮೀರಿದ ಕಾರ್ಯಕ್ಕೆ ನಾ ಕೈ ಹಾಕಿಲ್ಲ, ಅಸಾಧ್ಯವಾದುದನ್ನು ನಾ ಕೈಗೊಂಡಿಲ್ಲ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ, ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ, ಮೌನದಿಂದಿದೆ ತಾಯ್ಮಡಿಲ ಕೂಸಂತೆ. ನೆಮ್ಮದಿಯಿಂದಿದೆ ತಾಯ್ಮಡಿಲ ಶಿಶುವಂತೆ, ನೆಮ್ಮದಿಯಿಂದಿದೆ ತಾಯ್ಮಡಿಲ ಶಿಶುವಂತೆ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ, ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಇಸ್ರಾಯೇಲೇ ಪ್ರಭುವಿನಲ್ಲಿ ನಂಬಿಕೆಯಿಂದಿರೋ, ಇಂದಿಗೂ ಎಂದೆಂದಿಗೂ ಭರವಸೆಯಿಂದಿರೋ. ಇಸ್ರಾಯೇಲೇ ಪ್ರಭುವಿನಲ್ಲಿ ನಂಬಿಕೆಯಿಂದಿರೋ, ಇಂದಿಗೂ ಎಂದೆಂದಿಗೂ ಭರವಸೆಯಿಂದಿರೋ. ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ, ಎಂದೇ ನನ್ನ ಆತ್ಮ ಸಮಾಧಾನದಿಂದಿದೆ. ಸಂತ ಯೋಹಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಭುವನ್ನು ನಾವು ಅವರ ಯಥಾರ್ಥ ರೂಪದಲ್ಲಿ ಕಾಣುತ್ತೇವೆ. ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ,
ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಶದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು. ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆಯನ್ನಿಟ್ಟಿರುವ ಪ್ರತಿಯೊಬ್ಬನು ಅವರು ಶುದ್ಧವಾಗಿರುವಂತೆಯೇ ತನ್ನನ್ನು ಶುದ್ಧವಾಗಿಟ್ಟುಕೊಳ್ಳುತ್ತಾನೆ. ಪ್ರಭುವಿನ ವಾಕ್ಯ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. Alleluia, 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 Alleluia. ಸ್ತುತಿಯು ಸಲ್ಲಲಿ ದೇವ ಕುವರಗೆ, ಮಹಿಮೆ ಸಲ್ಲಲಿ ಯೇಸು ರಾಜ್ಯಗೆ. ಸ್ತುತಿಯು ಸಲ್ಲಲಿ ದೇವ ಕುವರಗೆ, ಮಹಿಮೆ ಸಲ್ಲಲಿ ಯೇಸು ರಾಜ್ಯಗೆ. ಅಲ್ಲೇಲೂಯಾ, 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 ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮರೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಜನರ ದೊಡ್ಡ ಗುಂಪನ್ನು ಕಂಡು ಯೇಸು ಸ್ವಾಮಿ ಒಂದು ಬೆಟ್ಟವನ್ನು ಹತ್ತಿ ಕುಳಿತುಕೊಂಡರು. ಅವರ ಶಿಷ್ಯರು ಸುತ್ತಲೂ ನೆರೆದರು. ಆಗ ಯೇಸು ಇಂತೆಂದು ಪ್ರಬೋಧಿಸಿದರು: ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು. ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡಿಗೆ ಬಾಧ್ಯಸ್ಥರು ಅವರು. ನ್ಯಾಯ ನೀತಿಗಾಗಿ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನು ಈಯುವರು. ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು. ನಿರ್ಮಲ ಹೃದಯಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದ್ದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಒಬ್ಬ ಪುಟ್ಟ ಬಾಲಕ ತನ್ನ ದೇವಾಲಯಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾನೆ. ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಭವ್ಯವಾದ ಆಲಯ ಅದಾಗಿರುತ್ತದೆ. ದೊಡ್ಡ ದೊಡ್ಡ ಆಕೃತಿಗಳು, ಅದೇ ರೀತಿಯಲ್ಲಿ ಅಲ್ಲಲ್ಲಿ ಸ್ವರೂಪಗಳು ಎಲ್ಲ ಇರ್ತವೆ. ಭಾಳ ಸುಂದರವಾದ ಕಲಾಕೃತಿ ಇರ್ತದೆ. ನಮಗೆಲ್ಲ ಗೊತ್ತಿದೆ, ಹಳೆ ಚರ್ಚ್ಗಳಲ್ಲಿ ಇರ್ತಾ ಇತ್ತು, ಅದು ಇವಾಗ ಕಾಣಿಸ್ತಾ ಇಲ್ಲ. ಏನಂತ ಹೇಳಿದ್ರೆ, ಒಬ್ಬ ಸಂತರ ಚಿತ್ರವಿರುವಂತಹ
ಗಾಜಿನಲ್ಲಿ ತಯಾರಾದಂತಹ ಒಂದು ಚಿತ್ರಣ. ಅದೇ ರೀತಿಯಲ್ಲಿ ಅವರ ದೇವಾಲಯದಲ್ಲೂ ಕೂಡ ಸಂತರ ಚಿತ್ರಗಳು ಇದ್ದವು. ಸ್ಟೈನ್ಡ್ ಗ್ಲಾಸಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಆ ಒಂದು ಚಿತ್ರವನ್ನು ಅವರು ತಯಾರಿ ಮಾಡಿದರು. ಹುಡುಗ ನೋಡ್ತಾನೆ, ದೊಡ್ಡ ದೊಡ್ಡ ಆಕೃತಿಗಳು, ದೊಡ್ಡ ದೊಡ್ಡ ಅಲಂಕಾರ. ಆದರೆ ಈ ಒಂದು ಸಂತರ ಒಂದು ಚಿತ್ರ ಏನಿದೆ, ಆ ಚಿತ್ರದ ಮೂಲಕ ಮಾತ್ರ ಆ ದೇವಾಲಯಕ್ಕೆ ಬೆಳಕು ಬರ್ತದೆ. ಆ ಚಿತ್ರದ ಮೂಲಕ ಮಾತ್ರ ಬೆಳಕು ಬರುತ್ತೆ. ಸರಿ, ಅದನ್ನು ನೋಡ್ತಾನೆ, ಭಾಳ ಸಂತೋಷ ಆಗುತ್ತೆ. ಅದಾದ ನಂತರ ಅವನು ಶಾಲೆಗೆ ಹೋಗ್ತಾನೆ. ಶಾಲೆಯಲ್ಲಿ ಧರ್ಮೋಪದೇಶ ತರಗತಿ ನಡೆಯುತ್ತಾ ಇರ್ತದೆ. ಅವತ್ತಿನ ದಿನ ಶಿಕ್ಷಕರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಪ್ರಶ್ನೆ ಏನು ಅಂತ ಹೇಳಿದರೆ, ಸಂತರು ಯಾರು? ಸಂತರು ಯಾರು? ಹೂ ಈಸ್ ಎ ಸೈಂಟ್? ಆಗ ಆ ಬಾಲಕ ಹೇಳ್ತಾನೆ, ತಮ್ಮ ಮೂಲಕ ದೇವರ ಬೆಳಕು ಕಾಣುವಂತೆ ಮಾಡುವವರೇ ಸಂತರು ಅಂತಳು. ದೋಸ್ ಹೂ ಮೇಕ್ ಗಾಡ್ಸ್ ಲೈಟ್ ವಿಸಿಬಲ್ ಟು ಅಸ್ ಅಂತ ಹೇಳಿ, ದೇವರ ಬೆಳಕು ಕಾಣುವಂತೆ ಮಾಡುವವರೇ ಸಂತರು ಅಂತೇಳಿ. ಪ್ರಿಯರೇ, ಇವತ್ತು ಸಕಲ ಸಂತರ ಮಹೋತ್ಸವವನ್ನು ನಾವು ಆಚರಿಸ್ತಾ ಇರಬೇಕಾದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯ ಬಹಳ ಮುಖ್ಯವಾದುದು. ಯಾಕೆ ಸಂತರು ಎನ್ನುವಂತಹ ಪದವಿಯನ್ನು ಕಥೋಲಿಕ ಧರ್ಮಸಭೆಯಲ್ಲಿ ಆಯ್ದ ಕೆಲವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವರ ಜೀವನದಲ್ಲಿ ಅವರು ಏನನ್ನ ಮಾಡಿ ಈ ಪದವಿಯನ್ನು ಪಡ್ಕೊಂಡ್ರು ಅಂತೇಳಿ. ನಿಮ್ಮನ್ನು ಹಾಗೂ ನನ್ನನ್ನು ಆ ಬಲಿಪೀಠದ ಬಳಿಯಲ್ಲಿ, ಯೋಗ್ಯವಾದಂಥ ಪೀಠದಲ್ಲಿ ಇರಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಈ ಪೀಠದಲ್ಲಿ ಪ್ರಾರ್ಥನೆಗೆ ಅರ್ಹರಾದಂತಹ ವ್ಯಕ್ತಿಗಳನ್ನು ಮೇಲೆ ಇಡ್ತಾರೆ. ಅದರ ಜೊತೆಗೆ ಅವರ ಬಳಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ನಮಗೆ ಫಲಗಳು ದೊರೆಯುತ್ತವೆ ಎನ್ನುವಂತಹ ನಂಬಿಕೆ ಕಥೋಲಿಕ ಕ್ರೈಸ್ತರಲ್ಲಿ ದೃಢವಾಗಿ ಬೇರು ಬಿಟ್ಟಿದೆ. ಈ ಸಂದರ್ಭದಲ್ಲಿ ಸಂತರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಇವತ್ತಿನ ಮೊದಲನೆಯ ವಾಚನ ನಮಗೆ ಕೊಡ್ತಾ ಇದೆ. ಅದು ಏನು ಅಂತ ಹೇಳಿದರೆ, ಯಾರು ಈ ವ್ಯಕ್ತಿಗಳು ಅಂತೇಳಿ ಯೋವಾನ ತನ್ನ ದಿವ್ಯ ದರ್ಶನದಲ್ಲಿ ದೇವರ ಬಳಿಯಲ್ಲಿ ಕೇಳ್ತಾನೆ. ಯಾಕಂದರೆ ಅಲ್ಲಿ ಎಣಿಸಲಾರದಷ್ಟು ಅಸಂಖ್ಯಾತ ಜನರು ಅಲ್ಲಿ ಸೇರಿದ್ದರು. ಸ್ವರ್ಗದ ದರ್ಶನವನ್ನು ನೋಡ್ತಾ ಇದ್ದಂಥ ಯೋವಾನ ಹೇಳ್ತಾನೆ, ಅಸಂಖ್ಯಾತ ಜನರು ಅಂದರೆ ಎಣಿಸಲಾರದಷ್ಟು ಅಂದರೆ ಲಕ್ಷಾಂತರ ಜನ. ನಮ್ಮ ರೋಮಿನ ಒಂದು ಇತಿಹಾಸದಲ್ಲಿ ಸಂತರ ಪಟ್ಟಿಯನ್ನು ಸೇರಿರುವಂಥವರು 9,000, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಇವಾಗ. ಆದರೆ ಈ ಒಂದು ಸಂಖ್ಯೆಯನ್ನು ಆತ ನೋಡಿದಾಗ ಲಕ್ಷಾಂತರ ಜನ ಇದ್ದಾರೆ. ಒಂದು ಕಡೆ ಅವನು ಹೇಳ್ತಾನೆ, 1,44,000 ಜನ ನನ್ನ ಕಣ್ಣಿಗೆ ಕಾಣಿಸಿದ್ರು ಅಂತೇಳಿ ಎಣಿಸಿದ ರೀತಿಯಲ್ಲಿ. ಆದರೆ ಅದರ ಅರ್ಥ 1,44,000 ಅಂತ ಅಲ್ಲ, ಬದಲಾಗಿ ಅಸಂಖ್ಯಾತವಾಗಿ ಜನರು. ಆ ಜನರೆಲ್ಲ ಎಲ್ಲಿಂದ ಬಂದವರು ಅಂತೇಳಿ ಅವನು ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ. ಅವರು ಜಾತಿ, ಜನಾಂಗ, ಭಾಷೆ, ಬಣ್ಣವನ್ನು ಮೀರಿದಂಥವರು ಅಂತ ಉತ್ತರವನ್ನು ಅವರು ಪಡ್ಕೊಳ್ತಾರೆ. ಅಂತ ಹೇಳಿದರೆ ಇಂಥವರು ಮಾತ್ರ ಸಂತರಾಗಬೇಕು, ಇಂಥವರು ಆಗಕೂಡದು ಎನ್ನುವಂಥ ಭಾವನೆಯಲ್ಲ. ಧರ್ಮಸಭೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಅವಕಾಶವಿರುತ್ತದೆ. ಅದರ ಜೊತೆಗೆ ಅವರು ಒಂದು ಕೆಲಸವನ್ನು ಮಾಡಿದ್ದಾರೆ. ಅದು ಯಾವ ಕೆಲಸ? ತಮ್ಮ ಬಟ್ಟೆಯನ್ನು ಅವರು ಯಾರ ಬಲಿ ಕುರಿಮರಿಯ ಅಂದರೆ ಪ್ರಭು ಯೇಸು ಕ್ರಿಸ್ತರ ರಕ್ತದಲ್ಲಿ ತೊಯ್ದು ಅದನ್ನು ಶುಭ್ರ ಮಾಡಿಕೊಂಡಿದ್ದಾರೆ. ಅಂದರೆ ರಕ್ತ ಸಾಕ್ಷಿಗಳಾಗಿದ್ದಾರೆ ಅಂತೇಳಿ. ರಕ್ತ ಸಾಕ್ಷಿ ಅಂದ ತಕ್ಷಣ ನಾವು ತಿಳ್ಕೋಬೋದು, ಒಬ್ಬರು ಹೋಗಿ ತಮ್ಮ ಪ್ರಾಣವನ್ನು ಹಾಗೆ ಕೊಟ್ಬಿಡೋದು ಅಂತ. ಅದು ಬಹಳ ಮುಖ್ಯ. ಆದರೆ ಧರ್ಮಸಭೆಯಲ್ಲಿ 2 ರೀತಿಯ ರಕ್ತ ಸಾಕ್ಷ್ಯ ಇದೆ. ಮೊಟ್ಟ ಮೊದಲನೆಯದನ್ನು ನಾವು ನೋಡ್ತೇವೆ, ರೆಡ್ ಮಾರ್ಟಡಮ್ ಅಂತ ಹೇಳಿ. ಅದು ನಮಗೆ ಗೊತ್ತಿರುವ ಹಾಗೆ ಹೋಗಿ ತಮ್ಮ ಜೀವವನ್ನು ಕೊಡುವಂಥದ್ದು. ಎರಡನೆಯ ರಕ್ತ ಸಾಕ್ಷ್ಯ ಧರ್ಮಸಭೆಯಲ್ಲಿ ಇದೆ, ಅದನ್ನು ವೈಟ್ ಮಾರ್ಟಡಮ್ ಅಂತ ಕರೀತಾರೆ. ಅಂದರೆ ಅವರು ಯಾರು ತಮ್ಮ ಜೀವಿತಾವಧಿಯಲ್ಲಿ ನೋವು, ಕಷ್ಟ, ದುಃಖ, ಸಮಸ್ಯೆಯನ್ನು ಎದುರಿಸಿಯೂ ಕೂಡ ಅದಕ್ಕಾಗಿ ಆ ಯೇಸು ಸ್ವಾಮಿಯ ಸಾಕ್ಷ್ಯವನ್ನು ನೀಡುತ್ತಾ ಜೀವನವನ್ನು ನಡೆಸುವಂಥವರು.
ಆ ಬಿಳಿ ಬಟ್ಟೆಯನ್ನು ಶುಭ್ರವಾಗಿ ಧರಿಸಿಕೊಂಡಿರುವಂತಹ ವ್ಯಕ್ತಿಗಳು ಒಂದೇ ರೆಡ್ ಮಾರ್ಟಡಮ್ ಅದಕ್ಕೆ ಸೇರಿರಬಹುದು ಅಥವಾ ವೈಟ್ ಮಾರ್ಟಡಮ್ ಅದಕ್ಕೆ ಸೇರಿರಬಹುದು. ಒಟ್ಟಿನಲ್ಲಿ ಯಾರು ತಮ್ಮ ಜೀವಿತಾವಧಿಯಲ್ಲಿ ಕಷ್ಟ, ನೋವು, ತೊಂದರೆಗಳನ್ನು ಅನುಭವಿಸಿ ಆ ಜೀವನದಲ್ಲಿ ಗೆದ್ದು ಬರ್ತಾರೋ ಅವರೆಲ್ಲರೂ ಕೂಡ ಸಂತರಾಗ್ತಾರೆ. ಅದಕ್ಕಾಗಿಯೇ ಇವತ್ತು ತಾಯಿ ಧರ್ಮಸಭೆ ಸಕಲ ಸಂತರ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ನಾವು ನೋಡಿದ್ದೀವಿ ನಮ್ಮ ಜೀವಿತಾವಧಿಯಲ್ಲಿ ಅನೇಕರು, ನಮ್ಮ ತಂದೆ ತಾಯಿಯರ ಉದಾಹರಣೆ ಇರಬಹುದು, ನಮ್ಮ ಹಿರಿಯರ ಉದಾಹರಣೆ ಇರಬಹುದು, ಅವರ ಜೀವನ ಶೈಲಿ ಎಷ್ಟು ಚೆನ್ನಾಗಿತ್ತು. ಅಯ್ಯೋಯ್ಯೋ, ಅವರೇನಾದರೂ ಇವತ್ತು ಬದುಕಿದರೆ ಖಂಡಿತವಾಗಿ ಅವರು ಸಂತರಾಗ್ತಾ ಇದ್ರು ಎನ್ನುವಂಥ ಭಾವನೆ ನಮ್ಮಲ್ಲಿ ಮೂಡುತ್ತದೆ. ಜೀವನವನ್ನು ನಡೆಸ್ತಾ ಇರುವಂಥವ್ರು ಕುಟುಂಬದಲ್ಲಿ ಹೆಂಡತಿ, ಮಕ್ಕಳು, ಗಂಡಂದಿರು ಪ್ರತಿಯೊಬ್ಬರೂ ಕೂಡ ತಾವು ಕಷ್ಟ, ನೋವು, ಸಂಕಟವನ್ನು ಅನುಭವಿಸಿದಾಗ ಇಲ್ಲ, ನನ್ನ ವಿಶ್ವಾಸ ಹೇಳ್ತದೆ ನಾನು ಈ ರೀತಿ ನಡೆದುಕೊಳ್ಳಬೇಕು ಅಂತ ಹೇಳಿ ನಿಜಕ್ಕೂ ಒಂದು ರೀತಿಯಲ್ಲಿ ಸಂತರ ಒಂದು ಸ್ಥಾನವನ್ನು ಅಲಂಕರಿಸುವುದಕ್ಕಾಗಿ ಇದೆಲ್ಲ ಒಂದು ಪುಟ್ಟ ಪುಟ್ಟ ಪ್ರಯತ್ನಗಳು ಆಗಿದ್ದಾವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಇವತ್ತಿನ ಶುಭ ಸಂದೇಶದಲ್ಲಿ ಅಷ್ಟಭಾಗ್ಯಗಳನ್ನು ನಮಗೆ ಕೊಡ್ತಾರೆ. ಆ ಅಷ್ಟಭಾಗ್ಯಗಳಲ್ಲಿ ಯಾವ ರೀತಿಯ ಜೀವನವನ್ನು ಒಬ್ಬ ಕ್ರೈಸ್ತ ವ್ಯಕ್ತಿ ಜೀವಿಸಬೇಕು, ಸಂತರಾಗಬೇಕಾದರೆ ಎಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ಹೇಳಿ ಅದರ ವಿವರಣೆಯನ್ನು ಅವರು ಭಾಳ ಸುಂದರವಾಗಿ ನೀಡಿದ್ದಾರೆ. ಅದಕ್ಕಾಗಿ ಅಂತ ಕಾಡುತ್ತೆ ಮಹಾತ್ಮ ಗಾಂಧಿಯವರು ಒಂದು ಮಾತನ್ನು ಹೇಳ್ತಾರೆ ತಮ್ಮ ಆಟೋಬಯೋಗ್ರಫಿಯಲ್ಲಿ. ಅದರಲ್ಲಿ ಹೇಳ್ತಾರೆ, ಸತ್ಯದೊಂದಿಗೆ ನನ್ನ ಅನ್ವೇಷಣೆ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಎನ್ನುವಂಥ ಪುಸ್ತಕದಲ್ಲಿ ಅವರು ಹೇಳ್ತಾರೆ, ಹೊಸ ಒಡಂಬಡಿಕೆ ನನ್ನ ಪ್ರೀತಿಗೆ ಪಾತ್ರವಾದಂತಹ ಪುಸ್ತಕವಾಗಿದೆ. ಅದರಲ್ಲಿ ಬರುವಂಥ ಅಷ್ಟಭಾಗ್ಯಗಳು ನನ್ನ ಹೃದಯವನ್ನು ಸೀಳಿತು ಅಂತೇಳಿ ಮಾತುಗಳನ್ನು ಬರೆದಿಟ್ಕೊಳ್ಳಿ. ಇದೇ ಮಾತುಗಳನ್ನು ನಾನು ಓದಿದ್ದೆ, ಅದನ್ನು ಅವರು ಬರೆದ್ಬಿಟ್ಟು ಹೇಳ್ತಾರೆ ಏನಂತೇಳಿ, ಇಟ್ ಹ್ಯಾಸ್ ಪಿಯರ್ಸ್ಡ್ ಮೈ ಹಾರ್ಟ್, ಸರ್ಮನ್ ಆನ್ ದ ಮೌಂಟ್ ಹ್ಯಾಸ್ ಪಿಯರ್ಸ್ಡ್ ಮೈ ಹಾರ್ಟ್ ಅಂತ ಹೇಳಿ. ಸಂತರು ಅಂದರೆ ಯಾರು ಪ್ರಿಯರೇ? ದೇವರ ಬೆಳಕು ನಮಗೆ ಕಾಣುವಂತೆ ಮಾಡುವಂಥವರು, ದೇವರೇ ನಮಗೆ ಕಾಣುವಂತೆ ಮಾಡುವಂಥವರಾಗಿದ್ದಾರೆ. ಅದೇ ರೀತಿಯಲ್ಲಿ ತಮ್ಮ ಜೀವನದ ಮೂಲಕ, ತಮ್ಮ ಜೀವನ ಶೈಲಿಯ ಮೂಲಕ ಅವರು ತಮ್ಮ ವಿಶ್ವಾಸವನ್ನು ಯಾವ ರೀತಿಯಲ್ಲಿ ದೇವರಲ್ಲಿ ಇರಿಸಿದ್ದರು, ದೇವರ ಜೊತೆಗೆ ಎಂತಹ ಸಂಬಂಧವನ್ನು ಅವರು ಇರಿಸಿಕೊಂಡಿದ್ದರು. ಈ ಜಗತ್ತಿನಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಿದರೂ ಕೂಡ ಅದನ್ನು ಸಹನೆಯಿಂದ, ಪ್ರೀತಿಯಿಂದ ಮಾಡಿದರು. ಅದಕ್ಕೆ ಮದರ್ ತೆರೇಸಾ ಒಂದು ಮಾತನ್ನು ಹೇಳ್ತಾರೆ, ಡೂಯಿಂಗ್ ಆನ್ ಆರ್ಡಿನರಿ ಥಿಂಗ್ ವಿತ್ ಆನ್ ಎಕ್ಸ್ಟ್ರಾ ಆರ್ಡಿನರಿ ಲವ್ ಅಂತ ಹೇಳಿ. ಅಂದರೆ ಸಾಧಾರಣವಾದಂತಹ ಕೆಲಸಗಳನ್ನು ಅಸಾಧಾರಣವಾದ ಪ್ರೀತಿಯಲ್ಲಿ ಮಾಡುವಂಥದ್ದು, ಇದು ಸಂತರ ಲಕ್ಷಣವಾಗಿತ್ತು. ಇಂದು ಸಕಲ ಸಂತರ ಮಹೋತ್ಸವವನ್ನು ನಾವು ಆಚರಿಸ್ತಾ ಇರಬೇಕಾದರೆ ನಿಮಗೆಲ್ಲರಿಗೂ ಕೂಡ ಈ ಸಕಲ ಸಂತರ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನೀವು ಮತ್ತು ನಾನು ಈ ಧರೆಯಲ್ಲಿ ಜೀವಿಸುವಾಗ ಬರುವಂಥ ಕಷ್ಟ, ತೊಂದರೆ, ನೋವು ಇವುಗಳನ್ನು ಎದುರಿಸಿಕೊಂಡು ಮುಂದೆ ಹೆಜ್ಜೆ ಇಟ್ಟಾಗ ನಾವು ಕೂಡ ಯೋವಾನನು ದಿವ್ಯ ದರ್ಶನ ಕಂಡಂಥ ಅದೇ ಸ್ಥಳ ಸ್ವರ್ಗಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತೇವೆ. ಮಾತ್ರವಲ್ಲ, ಪ್ರಭುವಿನೊಂದಿಗೆ ಮುಖಾಮುಖಿಯಾಗಿ ಜೀವಿಸಲು ಅರ್ಹರಾಗುತ್ತೇವೆ. ಆಮೆನ್. ವಿಶ್ವಾಸ ಪ್ರಮಾಣವನ್ನು ನಿವೇದಿಸಲು ದಯಮಾಡಿ ಎದ್ದು ನಿಲ್ಲಿರಿ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ನಾವೆಲ್ಲರೂ ಈಗ ಭಕ್ತಿಯಿಂದ ಪ್ರಾರ್ಥಿಸುವ ಈ ಸಮಯದಲ್ಲಿ
ನಮಗಾಗಿಯೂ ನಮ್ಮ ಅಗತ್ಯಗಳಿಗಾಗಿಯೂ ಮಾತ್ರವಲ್ಲದೆ ಸಕಲ ಜನತೆಗಾಗಿ ಪ್ರಾರ್ಥಿಸೋಣ. ಸಕಲ ಕ್ರೈಸ್ತ ಜನತೆಗಾಗಿ ಪ್ರಾರ್ಥಿಸೋಣ. ಇವರ ಮೇಲೆ ದೈವಿ ಸದ್ಗುಣಗಳನ್ನು ಧಾರಾಳವಾಗಿ ಪ್ರಭು ಸುರಿಸುವಂತೆ ಆಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವ ಗುರುಗಳಿಗಾಗಿಯೂ ನಮ್ಮ ಧರ್ಮಾಧ್ಯಕ್ಷರಿಗಾಗಿಯೂ ಯಾಜಕರಿಗಾಗಿಯೂ ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸ್ತಾ ಇರಬೇಕಾದರೆ ಸಂತರ ಆದರ್ಶವನ್ನು ಕಣ್ಣು ಮುಂದೆ ಇರಿಸಿಕೊಂಡು ತಮ್ಮ ಜೀವನವನ್ನು ಇವರೆಲ್ಲರೂ ರೂಪಿಸಿಕೊಳ್ಳುವಂತೆ ಆಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕೋವಿಡ್-19 ಈ ಕಾಯಿಲೆ ವಿಶ್ವದ ಎಲ್ಲ ಕಡೆ ಹರಡಿರಬೇಕಾದರೆ, ಅದರಲ್ಲೂ ವಿಶೇಷವಾಗಿ ಭಾರತ ದೇಶದಲ್ಲಿ ಇದು ಹೆಚ್ಚಾಗಿ ಹರಡುತ್ತಾ ಇರಬೇಕಾದರೆ ಇದಕ್ಕೆ ತುತ್ತಾಗಿರುವಂಥವರು, ನೋವಿನಲ್ಲಿ ಆಸ್ಪತ್ರೆಯಲ್ಲಿ ಇರುವಂಥವರು, ಕಷ್ಟದಲ್ಲಿ ಇರುವಂಥವರು, ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಅವರಿಗಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕಾದರೆ ದಯಾಮಯ ದೇವರ ವರದಾನ ಇವರೆಲ್ಲರಿಗೂ ದೊರೆಯುವಂತೆ ಆಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಾ ಇರಬೇಕಾದರೆ ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳು ಹಲವು ಇದ್ದರೂ ಕೂಡ ಸಕಲ ಸಂತರ ಆದರ್ಶವನ್ನು ನಮ್ಮ ಕಣ್ಣ ಮುಂದೆ ಇರಿಸಿಕೊಂಡು ನಾವೆಲ್ಲರೂ ಬದುಕಿ ಬಾಳಲು ಶಕ್ತಿಯನ್ನು ಪ್ರಭುವಿನಿಂದ ಪಡೆದುಕೊಳ್ಳುವಂತೆ ಆಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ನಿಮಿಷ ಮೌನವಾಗಿ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಸಮರ್ಪಿಸಿ ಬೇಡಿಕೊಳ್ಳೋಣ. ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಡಿವೈನ್ ವರ್ಡ್ TV ಚಾನೆಲ್ನ ಮೂಲಕ ಈ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರು, ಹರಿಹರ ಮಾತಾ ಯೂಟ್ಯೂಬ್ ಚಾನೆಲ್ನ ಮೂಲಕ ಬಲಿಪೂಜೆಯನ್ನು ವೀಕ್ಷಿಸ್ತಾ ಇರುವಂಥವರು ಪ್ರತಿಯೊಬ್ಬರು ಕೂಡ ನಿಮ್ಮ ಕೋರಿಕೆಗಳನ್ನು ಸ್ವಾಮಿಯ ಚರಣಕ್ಕೆ ಅರ್ಪಿಸಿ ಪ್ರಾರ್ಥಿಸಿರಿ. ಆಮೆನ್. ಸರ್ವಶಕ್ತ ಕರುಣಾಳ ದೇವರೇ, ನಮ್ಮ ಕೋರಿಕೆಗಳನ್ನು, ನಮ್ಮ ಕಷ್ಟ, ದುಃಖ, ನೋವು, ಸಮಸ್ಯೆಗಳನ್ನು ನಿಮ್ಮ ಚರಣಕ್ಕೆ ಸಮರ್ಪಿಸಿದ್ದೇವೆ. ಇವುಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ಧರೆಯಲ್ಲಿ ಸರ್ವಶ್ರೇಷ್ಠ ನಾಮವಾಗಿರುವ ಪ್ರಭು ಯೇಸುವಿನ ನಾಮದಲ್ಲಿ ಭಕ್ತಿಯಿಂದಲೂ ವಿನಯದಿಂದಲೂ ಪ್ರಾರ್ಥಿಸುತ್ತೇವೆ. ಆಮೆನ್. ತಂದಿರುವೆ ಪ್ರಭುವೇ ಈ ದೀನನ ಕಾಣಿಕೆಯ, ತಂದಿರುವೆ ಪ್ರಭುವೇ ಈ ದೀನಳ ಕಾಣಿಕೆಯ, ನಿನಗಾರ್ಪಿಸಲು ನನ್ನಲ್ಲೇನಿದೆ, ನಿನಗರ್ಪಿಸಲು ನನ್ನಲ್ಲೇನಿದೆ, ನನ್ನನೆ ಅರ್ಪಿಸ ಬಂದಿರುವೆ, ನನ್ನನೆ ಅರ್ಪಿಸ ಬಂದಿರುವೆ. ತಂದಿರುವೆ ಪ್ರಭುವೇ ಈ ದೀನನ ಕಾಣಿಕೆಯ, ತಂದಿರುವೆ ಪ್ರಭುವೇ ಈ ದೀನಳ ಕಾಣಿಕೆಯ.
ಪಾದಕ್ಕೆ ಸಮರ್ಪಿಸುವೆ. ನಿನ್ನಯ ಪಾದಕ್ಕೆ ಸಮರ್ಪಿಸುವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿ ಅರ್ಪಣೆ ನಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಕಲ ಸಂತರ ಗೌರವಾರ್ಥ ನಾವು ಅರ್ಪಿಸುವ ಕೊಡುಗೆಗಳು ನಿಮ್ಮ ಮೆಚ್ಚುಗೆಯಾಗಲಿ. ಈ ಸಂತರು ಈಗಾಗಲೇ ಅಮರತ್ವವನ್ನು ಸವಿಯುತ್ತಿರುವರೆಂದು ನಾವು ನಂಬುತ್ತೇವೆ. ನಮ್ಮ ರಕ್ಷಣೆಯ ಬಗ್ಗೆ ಇವರಿಗಿರುವ ಕಾಳಜಿಯನ್ನು ನಾವು ಅನುಭವಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮರೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಏತಿದ್ದೇವೆ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮಾತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯದೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಕೃಪಾವರದಿಂದ ನಾವಿಂದು ನಿಮ್ಮ ನಗರವು ನಮ್ಮ ಮಾತೆಯೂ ಆದ ಸ್ವರ್ಗೀಯ ಜೆರುಸಲೇಮ್ ನಗರದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಅಲ್ಲಿ ನಮ್ಮ ಸಹೋದರ ಸಹೋದರಿಯರ ಮಹಾಸಮೂಹವು ನಿಮಗೆ ನಿತ್ಯ ಸ್ತುತಿಯನ್ನು ಈಗಾಗಲೇ ಸಲ್ಲಿಸುತ್ತಿದೆ. ವಿಶ್ವಾಸದಿಂದ ಮುನ್ನಡೆಯುತ್ತ ಆ ನಗರದೆಡೆಗೆ ನಾವು ಆಸಕ್ತ ಯಾತ್ರಿಗಳಾಗಿ ತ್ವರೆಯಿಂದ ಸಾಗುತ್ತಿದ್ದೇವೆ. ಧರ್ಮಸಭೆಯ ಉನ್ನತ ಸದಸ್ಯರಾದ ಇವರಿಗೆ ನೀವು ಅನುಗ್ರಹಿಸಿದ ಮಹಿಮೆಯ ಬಗ್ಗೆ ಹರ್ಷಿಸುತ್ತೇವೆ. ಇವರ ಮೂಲಕ ನಮ್ಮ ಬಲಹೀನತೆಯಲ್ಲಿ ನಮಗೆ ಧೈರ್ಯವನ್ನು, ಉತ್ತಮ ಆದರ್ಶವನ್ನು ನೀವು ನಮಗೆ ನೀಡುತ್ತೀರಿ. ಆದುದರಿಂದ ಅಸಂಖ್ಯಾತ ಸಂತರೊಂದಿಗೂ ದೇವದೂತರೊಂದಿಗೂ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಏಕಕಂಠದಿಂದ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಸಲ್ಪಡುವವರು.
ಸ್ತುತಿಗೆ ಪಾತ್ರರು ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ಎನ್ನುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ,
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯಿರಲಿ ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಪವಿತ್ರ ಪರಮ ಪ್ರಸಾದವನ್ನು ಸ್ವೀಕರಿಸುವಂತಹ ಸಮಯ. ಅನೇಕರು ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸಲು ಸಾಧ್ಯವಾಗದೆ ಅನಾರೋಗ್ಯದಲ್ಲಿರುವಂಥವರು, ಮಕ್ಕಳು, ಹಿರಿಯರು ಮನೆಯಲ್ಲೇ ಎದ್ದು ಬಲಿಪೂಜೆಯನ್ನು ವೀಕ್ಷಿಸ್ತಾ ಇದ್ದೀರಾ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ. ಆಧ್ಯಾತ್ಮಿಕವಾಗಿ ಪರಮಪ್ರಸಾದವನ್ನು ಸ್ವೀಕರಿಸಲು ವಿಶ್ವಗುರು ಫ್ರಾನ್ಸಿಸ್ ರವರು ಕೋವಿಡ್-19 ಈ ವಿಚಿತ್ರ ಕಾಯಿಲೆ ಎಲ್ಲ ಕಡೆ ಹರಡಿರಬೇಕಾದರೆ ಅನುಮತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನು ಆತ್ಮಿಕವಾಗಿ ನಾವೆಲ್ಲರೂ ಕೂಡ ಸ್ವೀಕರಿಸಿ ಪಾವನರಾಗೋಣ. ದೇವಾಲಯದಲ್ಲಿ ಇರುವಂಥವರು ಮುಂದೆ ಬರುವಾಗ ದಯವಿಟ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮುಂದೆ ಬರುವಂಥದ್ದು, ಕರೆಗಳಲ್ಲಿ ಪರಮ ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಹಾಗೂ ಆಮೇಲೆಂದು ಗಟ್ಟಿಯಾದ ಸ್ವರದಲ್ಲಿ ಹೇಳಿ ಪರಮ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನೌ ಇಟ್ ಈಸ್ ದ ಟೈಮ್ ಟು ರಿಸೀವ್ ದ ಸ್ಪಿರಿಚುವಲ್ ಕಮ್ಯೂನಿಯನ್.
ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮುಡಿಯನ್ನು ಬೆಳಗಲು ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮುಡಿಯನ್ನು ಬೆಳಗಲು ಎಂದು ಬರುವೆ ಎಂದು ಬರುವೆ ನಾ ಕಾಯುತ್ತಿರುವೆ ನಿನ್ನ ಕಾಯುತ್ತಿರುವೆ ನನಗಾಗಿ ಬಾ ನನ್ನ ಆತ್ಮಕ್ಕೆ ಬಾ ಹೃದಯದ ಗುಡಿಯಲ್ಲಿ ನೆಲೆಸಲು ಪ್ರಾರ್ಥಿಸೋಣ. ದೇವರೇ, ನೀವೊಬ್ಬರೇ ಪರಿಶುದ್ಧರು, ನಿಮ್ಮ ಸಕಲ ಸಂತರಲ್ಲಿ ಅತಿಶಯವುಳ್ಳವರು ಎಂದು ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ಪ್ರೀತಿಯ ಸಂಪೂರ್ಣತೆಯಲ್ಲಿ ನಾವು ಪಾವಿತ್ರತೆಯ ಪರಿಪೂರ್ಣತೆಯತ್ತ ಸಾಗುತ್ತಾ ಈ ಯಾತ್ರಾ ಔತಣ ಪೀಠದಿಂದ ನಮ್ಮ ಸ್ವರ್ಗೀಯ ತಾಯ್ನಾಡಿನ ಔತಣಕ್ಕೆ ನಾವು ಬಂದು ಸೇರುವಂತೆ ಮಾಡಿರೆಂದು ನಿಮ್ಮ ಕೃಪಾವರವನ್ನು ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿರಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬಲಿಪೂಜೆಯಾದ ತಕ್ಷಣ ಮತ್ತೊಂದು ಬಲಿಪೂಜೆ ಇರುತ್ತದೆ. ಇದೇ ಆಲಯದಲ್ಲಿ ಹರಿಹರದ ಆರೋಗ್ಯ ಮಾತೆಯ ಬಸಲಿಕಾ ಪುಣ್ಯಕ್ಷೇತ್ರವನ್ನು ಸಂಧಿಸಲು ಯಾತ್ರಾರ್ಥಿಗಳಿಗೆ ಅವಕಾಶವಿರುತ್ತದೆ. ಪ್ರತಿದಿನ ಬೆಳಗ್ಗೆ 6:30 ಗಂಟೆಯಿಂದ ರಾತ್ರಿ 8:30 ಗಂಟೆಯವರೆಗೆ ದೇವಾಲಯ ಭಕ್ತರ ದರ್ಶನಕ್ಕಾಗಿ ತೆರೆದಿರುತ್ತದೆ. ನೀವು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಯಾತ್ರಿಕರಿಗಾಗಿ ವಿಶೇಷವಾದ ಬಲಿಪೂಜೆ ಈ ಒಂದು ಆಲಯದಲ್ಲಿ ಅರ್ಪಿಸಲ್ಪಡುತ್ತದೆ. ದಯಮಾಡಿ ಯಾರಾದರೂ ನಿಮ್ಮ ನೆಂಟರಿಷ್ಟರು ಅಕ್ಕಪಕ್ಕದವರು ನಿಮ್ಮ ಬಳಿಯಲ್ಲಿ ಕೇಳಿದರೆ, ಹರಿಹರಕ್ಕೆ ನಾವು ಹೋಗಬೇಕು, ಎಷ್ಟೊತ್ತಿಗೆ ಬಲಿಪೂಜೆ ಇದೆ ಅಂತ ಹೇಳಿದರೆ ನೆನಪಿಟ್ಟುಕೊಳ್ಳಿ. ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಯಾತ್ರಿಕರಿಗಾಗಿ ಬಲಿಪೂಜೆ ನಡೆಯುತ್ತದೆ. Every day at 12 noon there is a special Eucharist celebrated for the pilgrims. ಅದೇ ರೀತಿಯಲ್ಲಿ
ಪ್ರತಿದಿನ ಬೆಳಗ್ಗೆ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 7 ಗಂಟೆಗೆ ಮತ್ತೊಂದು ಬಲಿಪೂಜೆ ಇರುತ್ತದೆ, ಮಧ್ಯಾಹ್ನ 12ಕ್ಕೂ ಇರುತ್ತದೆ. ಹಾಗೆಯೇ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮತ್ತು ಸಾಯಂಕಾಲ 5:15 ಗಂಟೆಗೆ ಬಲಿಪೂಜೆಗಳು, ಭಾನುವಾರ ಬೆಳಗ್ಗೆ 8 ಗಂಟೆಗೆ ಮತ್ತು ಮಧ್ಯಾಹ್ನ 12 ಗಂಟೆಗೆ ಬಲಿಪೂಜೆಗಳು ನಡೆಯುತ್ತವೆ. ಅದೇ ರೀತಿಯಲ್ಲಿ ಡಿವೈನ್ ವರ್ಡ್ TV ಚಾನಲ್ನ ಮೂಲಕ ಈ ಒಂದು ಬಲಿಪೂಜೆಯನ್ನು ವೀಕ್ಷಿಸಲು ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ತಂಡದ ಸರ್ವ ಸದಸ್ಯರಿಗೂ ನಾನು ಶುಭವನ್ನು, ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು, ಹರಿಹರದ ಆರೋಗ್ಯ ಮಾತೆಯ ಕೃಪೆಯನ್ನು ಕೋರ್ತಾ ಇದ್ದೇನೆ. ನೀವು ನಮ್ಮ ಅಧಿಕೃತ ಯೂಟ್ಯೂಬ್ ಚಾನಲ್ ಹರಿಹರ ಮಾತಾ ಇದರ ಮೂಲಕ ಕೂಡ ಇಲ್ಲಿ ನಡೆಯುವಂತಹ ಜಪಸರ ಪ್ರಾರ್ಥನೆ ಹಾಗೂ ಬಲಿಪೂಜೆ ಹಾಗೂ ವಿವಿಧ ಭಕ್ತಿ ಕಾರ್ಯಕ್ರಮಗಳನ್ನು ನೋಡಲು ಅವಕಾಶವಿರುತ್ತದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಮೂಲಕ ನೀವು ಈ ಒಂದು ಆಧ್ಯಾತ್ಮಿಕ ವರದಾನವನ್ನು ಪಡೆದುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಬಲಿಪೂಜೆಯ ಉದ್ದೇಶ ಕಾಣಿಕೆಗಳನ್ನು ನೀಡಲು ಬಯಸುವಂಥವರು ಧರ್ಮಕೇಂದ್ರದ ಗುರುಗಳ ಕಚೇರಿಯಲ್ಲಿ ಅದನ್ನು ನೀಡಬಹುದು. ಅದೇ ರೀತಿಯಲ್ಲಿ ಅದನ್ನು ನೀವು ಕಳುಹಿಸಿಕೊಡಲು ಕೂಡ ಅವಕಾಶವಿರುತ್ತದೆ. ನಿಮಗೆ ಅವಶ್ಯವಾದಂಥ ಧಾರ್ಮಿಕ ವಸ್ತುಗಳು ನಮ್ಮ ಸ್ಟಾಲ್ನಲ್ಲಿ ದೊರೆಯುತ್ತವೆ. ಅದರಲ್ಲೂ ವಿಶೇಷವಾಗಿ ಹರಿಹರದ ಆರೋಗ್ಯ ಮಾತೆಯ ನವೇನ ಪುಸ್ತಕ ನಮ್ಮ ಮಾತೆ ಎನ್ನುವ ಶೀರ್ಷಿಕೆಯಡಿ ಈಗ ತಾನೇ ಹೊರಬಂದಿದೆ. ಅದನ್ನು ಕೂಡ ನೀವು ಪಡೆದುಕೊಳ್ಳಲು ಅವಕಾಶವಿರುತ್ತದೆ. ಹೀಗೆ ನಿಮ್ಮ ಮನೆಗಳಲ್ಲಿ ನೀವು ಹರಿಹರದ ಆರೋಗ್ಯ ಮಾತೆಯ ನವೇನ ಪ್ರಾರ್ಥನೆಯನ್ನು ಮಾಡಲು ಅವಕಾಶವಿರುತ್ತದೆ. ಹರಿಹರದ ಆರೋಗ್ಯ ಮಾತೆಯ ಒಂದು ಮೂಲ ಸ್ಥಾನ ಏನಿದೆ ಅದನ್ನು ದರ್ಶನ ದೇಗುಲ, ಅಪರಿಷನ್ ಚಾಪಲ್ ಅಂತ ನಾವು ಕರೆದು ಹೊಸ ದೇವಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಈ ಆಲಯದ ಪಕ್ಕದಲ್ಲಿ 1/2 ಕಿಲೋಮೀಟರ್ ದೂರದಲ್ಲಿ ಅದು ಇದೆ. ಅದನ್ನು ಕೂಡ ನಿಮಗೆ ಸಂಧಿಸಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಟ್ಟಿನಲ್ಲಿ ನಿಮಗೆಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೇನೆ. ಹರಿಹರದ ಆರೋಗ್ಯ ಮಾತೆಯ ಕೃಪೆ ನಿಮ್ಮ ಜೊತೆಗಿರಲಿ ಅಂತ ಹೇಳಿ ನಾನು ಬಯಸ್ತೇನೆ. ಪ್ರತಿ ಭಾನುವಾರ ಈ ಬಲಿಪೂಜೆ ನಿಮ್ಮ ಮನೆಯನ್ನು ತಲುಪುವಂತೆ ಮಾಡಲು ನಮ್ಮ ಜೊತೆಗಿದ್ದು ಕೆಲಸವನ್ನು ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆಯನ್ನು ಸಮರ್ಪಿಸುತ್ತಾ ಇದ್ದೇನೆ. ದಯಮಾಡಿ ವಿಶೇಷ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲಿರಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮರೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಕೋರಿರಿ. ಸಕಲ ಸಂತರ ಮಹಿಮೆಯೂ ಆನಂದವೂ ಆದ ದೇವರು ಅವರ ಅತಿಶಯ ಪ್ರಾರ್ಥನೆಗಳ ಮೂಲಕ ನಿಮ್ಮನ್ನು ದೃಢೀಕರಿಸಿ ಮಿತಿಯಿಲ್ಲದ ಆಶೀರ್ವಾದಗಳಿಂದ ದೇವರು ನಿಮ್ಮನ್ನು ಹರಸಲಿ. ಸಂತರ ಭಿನ್ನಗಳ ನೆರವಿನಿಂದ ನೀವು ಸಕಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಅವರ ಪವಿತ್ರ ಜೀವನದ ಆದರ್ಶದಿಂದ ರೂಪಿತಗೊಂಡು ದೇವರ ಮತ್ತು ನೆರೆಹೊರೆಯವರ ಸೇವೆಯಲ್ಲಿ ನೀವು ಸದಾ ನಿರತರಾಗುವಂತಾಗಲಿ. ಪವಿತ್ರ ಧರ್ಮಸಭೆ ತನ್ನ ಮಕ್ಕಳು ನಿರಂತರ ಶಾಂತಿಯಿಂದ ಸ್ವರ್ಗೀಯ ಸದಸ್ಯರ ಸಮೂಹವನ್ನು ಬಂದು ಸೇರುವುದನ್ನು ಕಂಡು ಸಂಭ್ರಮಿಸುತ್ತದೆ. ಅಂತೆಯೇ ನೀವು ಸಹ ಸಕಲ ಸಂತರೊಡನೆ ಸ್ವರ್ಗೀಯ ತಾಯ್ನಾಡಿನ ಆನಂದಗಳನ್ನು ಪಡೆಯುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಮ್ಮ ಹರಿಹರ ಮಾತೆ, ನೊಂದ ಬಾಳಿಗೆ ಸೌಖ್ಯ
ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು, ಬೇಡಿ ಬಂದ ಭಕ್ತರಿಗೆ ಆಸರೆ ನೀವು, ಪ್ರಾರ್ಥಿಸುವ ಮನಗಳಿಗೆ ಸಾಂತ್ವನ ನೀವು. ಅಮ್ಮ 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 ಹರಿಹರ ಮಾತೆ, ಅಮ್ಮ 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 ಹರಿಹರ ಮಾತೆ. ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ತುಂಗಭದ್ರ ನದಿಯಲ್ಲಿ ಮುಳುಗುತ್ತಿದ್ದ ಭಕ್ತನ ಕಾಪಾಡಿದ ಸತ್ಯಮ್ಮ ತಾಯೇ, ನೊಂದು ಬಂದ ಭಕ್ತರ ಕಣ್ಣೀರ ಒರೆಸಿ ಆಶ್ರಯ